Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಾಯ್, ನಮಸ್ತೆ, ನಮಸ್ಕಾರ ಎಲ್ರಿಗೂ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್. ಅದೆಷ್ಟೋ ಹಾಡುಗಾರರು, ಆ ಹಾಡಿನ ಜೊತೆ ಎಷ್ಟೊಂದು ಭಾವನೆಗಳು, ಆ ಭಾವನೆಗಳನ್ನು ಹುಡುಕಾಡಿ ಎಲ್ಲ ಕಡೆಯಿಂದ ಬಂದಂತಹ ಹಾಡುಗಾರರು ತಮ್ಮ ಒಂದು ಸ್ಪರ್ಧೆಯ ಒಂದು ಚಾಕಚಕ್ಯತೆಯನ್ನು ಈ ವೇದಿಕೆಯಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆ ವೇದಿಕೆಯ ಜೊತೆಗೆ ಅವರನ್ನು ತಿದ್ದಕ್ಕೆ, ಅದರ ಜೊತೆಗೆ ಅವರಿಗೊಂದು ತೀರ್ಪು ಕೊಡಲಿಕ್ಕೆ ನಮ್ಮ ಜೊತೆಗೆ 3 ಅದ್ಭುತವಾದಂತಹ ತೀರ್ಪುಗಾರರು. ಸೊ ದಿಸ್ ಈಸ್ ಯೋರ್ ಫೇವ್ರೆಟ್ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ ಕಬಾಸುರ, ಇಮ್ಯುನಿಟಿ ಬೂಸ್ಟರ್, ರೋಹನ್ ಕಾರ್ಪೊರೇಷನ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಹಾಗೆಯೇ ಶ್ರೀನಿವಾಸ್ ಹಾಸ್ಪಿಟಲ್, ಮುಕ್ಕ, ಮಂಗಳೂರು ಮತ್ತು ಸ್ಮರಣಿಕಾ. ಸೊ ಥ್ಯಾಂಕ್ಸ್ ಟು ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಅಂತ ಹೇಳ್ತಾ, ವೆಲ್ಕಮ್ ಟು ದ ಕ್ವಾರ್ಟರ್ ಫಿನಾಲೆ ಇವತ್ತಿನ ಸಂಚಿಕೆಗೆ. ಆ್ಯಂಡ್ ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ದೋಸ್ಟ್ ವಿಜಯ್ ಡಿಕ್ಸನ್. ಸೊ ವೀಕ್ಷಕರೇ, ನಮ್ಮ ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂದಿನಿ ಅವರು ಹಿಂದಿ ಸಿನಿಮಾದ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಬಟ್ ನಂದಿನಿ ಅವರಿಗೆ ಇವತ್ತು ಮುಂದಿನ ಸುತ್ತಿಗೆ ಆಯ್ಕೆ ಆಗುವಂತಹ ಚಾನ್ಸು ಇರಬಹುದು, ಮೈಟ್ ಬಿ ಎಲಿಮಿನೇಟ್ ಆಗ್ಬೋದು, ಬಟ್ ಎಲಿಮಿನೇಷನ್ ಅಂತೂ ಖಂಡಿತ ಇದೆ. ಬಟ್ ಈಗ ನಂದಿನಿ ಅವರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್ ಆನ್ ಸ್ಟೇಜ್. रोम रोम तेरा नाम पुकारे, एक हुए दिन रैन हमारे, हमसे हम ही चिन गए, जब से देखे नैन दीवानी सजदा तेरी कालिया कियों से जिंद मेरी जागे, धड़कन है तेज, दौड़ो सपनों से आगे, अब जान लूट जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा, दिल रैन करूं ना ही चैन करूं, सजदा तेरा सजदा, रखवार करूं मेरी जान लूट दूं, अब जान लूट जाए ये जहां छूट जाए, संग प्यार रहे मैं रहूं ना रहूं, सजदा।
ಎಸ್ ಸರ್. ಚೆನ್ನಾಗಿತ್ತು. ವಾಯ್ಸ್ ಕ್ವಾಲಿಟಿ, ಪವರ್, ಥ್ರೋ, ಪಂಚ್ ಎಲ್ಲ ಚೆನ್ನಾಗೇ ಬಂತು. ಬಟ್ ಏನಂದರೆ ಅಲ್ಲಲ್ಲಿ ಪಿಚ್ಚಿಂಗ್ ಪ್ರಾಬ್ಲಮ್. ಸಜ್ಜಿದಾ ಅಂತ ಕೋರಸ್ ಆದಮೇಲೆ ಭುಜಾ ಲೂಟ್ ಜಾಯ್ ಅಲ್ಲಿ ಬರಬೇಕಾದ್ರೆ ಡ್ರಾಪ್ ಆಗ್ತಾಯಿತ್ತು, ಪಿಚ್ಚಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಚರಣದಲ್ಲೆಲ್ಲ ಪಿಕಪ್ ಆಯಿತು. ಬಟ್ ಏನಂದರೆ ನಾವು ದ ಕಾಂಪಿಟೇಷನ್ಸ್ ಗೋಯಿಂಗ್ ಟು ಬಿ ವೆರಿ ಟಫ್. ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ಗಳನ್ನು ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಯಾಕಂದರೆ ಆಫ್ಟರ್ ಕೋರಸ್ ಕಮಿಂಗ್ ಟು ದ ಪಲ್ಲವಿ ಇದು everything you have to work on it. Okay, actually my chorus was like I was singing it in low, so sir said sing it in high, so you know obviously I didn't practice because it like you just sing the same thing Yeah, in yeah. low now, nobody can Yeah. hear you, right? So your selection words itself was wrong according to me, because your voice is so low and sajida tera tera da da ra 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 allogatte. Yeah. How will you sing? You cannot sing, right? you have to take high note. So that's why I showed it like that. So you managed it, but again da ra 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 When that again part you have comes, to take that, right? Yeah, it was off track. Yeah, so just showed like this so that you took the hint. Yeah. But again, see, your voice is very unique. So Yeah, ಅದಕ್ಕೆ ಏನಾಯ್ತು, this song is beautiful song. I mean, Shankar Hassan is one of my favorites. So I was really impressed. ಈಗ ಬಿಗಿನಿಂಗ್ ಅಲ್ಲೆಲ್ಲ ಆಲಾಪನೆಗಳೆಲ್ಲ ಚೆನ್ನಾಗಿತ್ತು, ಅಂದರೆ ರಾಹತ್ ಫತೇ ಅಲಿ ಖಾನ್ ಹಂಗೆ ಹಾಡಿದ್ದಾರೆ ಇದನ್ನು. ಸೊ ಬಟ್ ಯು ಬೀಯಿಂಗ್ ಅ ವುಮನ್, ಒಂದು ಫೀಮೇಲ್ ಸಿಂಗರ್ ಆಗಿರೋದ್ರಿಂದ ಯು ವಿಲ್ ಹ್ಯಾವ್ ಲಿಮಿಟೇಷನ್ಸ್ ಅಲ್ವಾ. ಇದು ಮೇಲ್ ಸಾಂಗ್ ಇದು. ಆ್ಯಂಡ್ ಇವ್ರು ಸಿಂಗಿಂಗ್ ಕೋರಸ್ ಸಾಂಗನ್ನು ಫುಲ್ ಲೋ ಅಲ್ಲಿ ಹಾಡಿದರೆ, ಸೊ ಯು ಕ್ಯಾನ್ ಟ್ರೈ, ಇವನ್ ನೌ ಯು ಕ್ಯಾನ್ ಟ್ರೈ ದಟ್ ಲೋ, ಯಾರಿಗೂ ಕೇಳಲ್ಲ. ಸೊ ಯು ಶುಡ್ ಹ್ಯಾವ್ ಬೀನ್ ಕೇರ್ಫುಲ್ ವೈಲ್ ಸಿಲೆಕ್ಟಿಂಗ್. ಓಕೆ, ಸೊ ಈ ಥರ ಅದೇ ಗುರು ಸರ್ ಲಾಸ್ಟ್ ಟೈಮು ಹೇಳಿದರು, ನಿಮ್ಮ ವಾಯ್ಸಿಗೆ ಸೂಟ್ ಆಗುವಂಥ ಸಾಂಗ್ಗಳನ್ನೇ ಹಾಡಿ ಅಂತ. ದಿಸ್ ಸಾಂಗ್ ಡಸಂಟ್ ಸೂಟ್ ಅಂತ ಏನಿಲ್ಲ, ನಿಮ್ಮ ವಾಯ್ಸಿಗೆ ಸೂಟ್ ಆಗ್ತಾ ಇದೆ. ಬಟ್ ಪಿಚ್ಚಿಂಗ್ ನೋಡಬೇಕಲ್ವಾ, ಸ್ಕೇಲ್ ಯಾವ ಸ್ಕೇಲಲ್ಲಿ ಆಡೋದು, ವೇರ್ ಯು ಕ್ಯಾನ್ ಥ್ರೋ, ವೇರ್ ಯು ಕ್ಯಾನ್, ಅದಕ್ಕೆ. ಓಕೆ, ಸೊ ಬಿ ವೆರಿ 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 ಕೇರ್ಫುಲ್. okay sir, ಗುಡ್ ಲಕ್. thank you. Nandini, Yes sir, same as I said, ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ವಾಸ್ ವೆರಿ ಗುಡ್, thank you. ವಾಯ್ಸ್ ಇಸ್ ಗುಡ್. ಪಿಚ್ಚಿಂಗ್ ಅದೇ ಮಧ್ಯದಲ್ಲಿ ಸಡನ್ ಇಟ್ ವೆಂಟ್ ಆನ್ ಸಡನ್ ಎಲ್ಲಿ ಹೋಗ್ತಾ ಇದೆಯಾ ಅಂತ ನೋಡ್ತಾ ಇದ್ದೆ, ಮತ್ತೆ ಬರ್ತಾ ಇದೆ. ಸೊ ಲಿಟಲ್ ಹಿಯರ್ ಆ್ಯಂಡ್ ದೇರ್, ಕಾನ್ಸಂಟ್ರೇಷನ್, ದಟ್ಸ್ ವಾಟ್ಸ್ ನೀಡೆಡ್. ಓಕೆ, Thank you so much. ಎಸ್ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅಖಿಲ ಅವರು. ಸೊ ಅಖಿಲ ಅವರು ಕೂಡ ಒಂದು ಅದ್ಭುತವಾದಂತಹ ಹಾಡನ್ನು ಹಾಡ್ಲಿಕ್ಕಿದ್ದಾರೆ ಇವತ್ತಿನ ಕ್ವಾರ್ಟರ್ ಫಿನಾಲೆಯಲ್ಲಿ. ಬಟ್ ಯಾವುದು ಹಾಡು ಹಾಡ್ತಾರಂತೂ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿದೆ. ಬಟ್ ಸಸ್ಪೆನ್ಸ್ ಅನ್ನು ರಿವೀಲ್ ಮಾಡ್ಲಿಕ್ಕೆ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅಖಿಲ ಆನ್ ಸ್ಟೇಜ್. ನೀ ಸಾರ ಮೂಡೌನೋ ಹೊಂಬೆಳಕ ಚೆಲ್ಲೌನೋ, ನೀ ಸಾರ ಮೂಡೌನೋ ಹೊಂಬೆಳಕ ಚೆಲ್ಲೌನೋ, ಭೂತಾಯಿ ಹೊದ್ದಿದ್ದ ಕರಿದೊಟ್ಟಿ ಜಾರಿಸುತ್ತ ರಂಗಾದ ಚಿತ್ತಾರ ಕಣ್ಗಿಕ್ಕೌನೋ, ರಂಗಾದ ಚಿತ್ತಾರ ಕಣ್ಗಿಕ್ಕೌನೋ, ರಂಗಾದ ಚಿತ್ತಾರ ಕಣ್ಗಿಕ್ಕೌನೋ.
ಸುಡು ಏನುತ್ತವನು ಫಳಫಳ ಮಿರುಗವನು ಸುಡು ಸುಡು ಏನುತ್ತವನು ಎಲೆಯಾಗೆ ಮಿನುಗಿದ್ದ ಇಬ್ಬನಿ ಕರಗಿಸುತ್ತ ನೆತ್ತಿ ಮ್ಯಾಗೆ ಬಂದು ತೂರಾಡೋನು ನೆತ್ತಿ ಮ್ಯಾಗೆ ಬಂದು ತೂರಾಡೋನು ನೆತ್ತಿ ಮ್ಯಾಗೆ ಬಂದು ತೂರಾಡೋನು ಬೇಸಾರ ಮೂಡೋನು ಹೊಂಬೆಳಕ ಚೆಲ್ಲೋನು ಬೇಸಾರ ಮೂಡೋನು ಹೊಂಬೆಳಕ ಚೆಲ್ಲೋನು ಕಡಲಾಗಿ ಮುಳುಗವನು ಕತ್ತಾಲ ಎರೆದವನು ಕಟ್ಟಾಗಿ ಮುಳುಗವನು ಕತ್ತಾಲ ಎರೆದವನು ದಣಿದಂತ ಭೂತಾಯಿಗೆ ಮತ್ತೆ ದುಪ್ಪಟಿ ಹೊತ್ಸಿ ಜೋಜೋಲಾಲಿ ಎಂದು ಗುನುಗುಟ್ಟವನು ಜೋಜೋಲಾಲಿ ಎಂದು ಗುನುಗುಟ್ಟವನು ಜೋಜೋಲಾಲಿ ಎಂದು ಗುನುಗುಟ್ಟವನು ಜೋಜೋಲಾಲಿ ಎಂದು ಗುನುಗುಟ್ಟವನು ಜೋಜೋಲಾಲಿ ಎಂದು ಗುನುಗುಟ್ಟವನು. ಅಖಿಲ ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿತ್ತು, ಸಿಂಪಲ್ ಸಾಂಗ್, ಥ್ಯಾಂಕ್ ಯು. ನೀಟಾಗಿ ಹಾಡಿದ್ದೀರಾ. ಬಟ್ ಮೂರು ಚರಣನೂ ಒಂದೇ ಲೆಕ್ಕ ಆಯಿತು. ನನಗೇನು ಮಿಸ್ಟೇಕ್ಸ್ ಅಂತ ಏನೂ ಗೊತ್ತಾಗಿಲ್ಲ, ಯಾಕಂದರೆ ಇಟ್ ಇಸ್ ಲೈಕ್ ಸ್ಟ್ರೈಟ್ ಸಿಂಪಲ್ ಸಾಂಗ್. Yes, sir. ಡನ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ ಅಂತ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಖಿಲ ಎಸ್ ಸರ್. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿತ್ತು ಹಾಡಿದ್ದು. ಸೆಕೆಂಡ್ ಹಾಫ್ ಫಸ್ಟ್ ಪಲ್ಲವಿ ಫಸ್ಟ್ ಅದು ಗೊತ್ತಾಯ್ತಾ? ರಿಪೀಟ್ ಮಾಡಿದ್ದು. ಪಲ್ಲವಿ ಸ್ವಲ್ಪ ಶಾರ್ಪ್ ಬರ್ತಾ ಇತ್ತು, ಶ್ರುತಿ. ಸೆಕೆಂಡ್ ಹಾಫಿಂದ ಚೆನ್ನಾಗಿತ್ತು. ಅದೇ ಲಾಸ್ಟಿಗೆ ಏನು ಲಾಸ್ಟ್ ಚರಣದಲ್ಲಿ ತೂರಾಡೋನು ಅಲ್ಲಿ ಮತ್ತೆ ಸ್ವಲ್ಪ ಆ ವರ್ಡ್ ಔಟ್ ಆಯಿತು. ಬಟ್ ಚೆನ್ನಾಗಿ ನಿನ್ನ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಸರ್. ಕೇಳುವಾಗ ಚೆನ್ನಾಗಿ ಕೇಳುತ್ತೆ ಅದು. ಎಸ್. ಚೆನ್ನಾಗಿ ಹಾಡಿದೆ. ಸೆಕೆಂಡ್ ಹಾಫ್ ವಾಸ್ ವೆರಿ ಗುಡ್. ನನಗೆ ಫಸ್ಟ್ ಪಲ್ಲವಿ ಸ್ಟಿಲ್ ಲಿಟಲ್ ಸ್ವಲ್ಪ ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಅನಿಸ್ತು. ಓಕೆ ಸರ್. ಓಕೆ. ಓಕೆ. ಅಖಿಲ ನಮಸ್ತೆ ಸರ್. ನಮಸ್ತೆ. ಗುರು ಸರ್, ರಾಜಗೋಪಾಲ್ ಸರ್ ಹೇಳ್ದಂಗೆ ಕಾನ್ಸಂಟ್ರೇಷನ್ ಪಿಚ್ಚಲ್ಲಿ ಬೇಕೇ ಬೇಕು. ಹೌದು ಸರ್. ಸಾಂಗ್ ಸಿಂಪಲಾಗಿ ಸೆಲೆಕ್ಟ್ ಮಾಡಿದರು. ಸೊ ಗುರು ಸರ್ ಅದೇ ಹೇಳಿದ್ದು, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ವರ್ಕ್ ಮಾಡಬೇಕು, ಅದನ್ನು ಇನ್ನೂ ಸ್ವಲ್ಪ ಶೈನ್ ಮಾಡಬೇಕು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಅಖಿಲ ಅವರು ಹಾಡಿ ಅಂತೂ ಆಯ್ತು. ಸೊ ಮುಂದೆ ನಾವೊಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಬಂದಿದೆ. ಬಟ್ ಎಲ್ಲೂ ಹೋಗಬೇಡಿ, ಹಾಡ್ಗಾರರು ಬರ್ಲಿಕ್ಕಿದ್ದಾರೆ. ತಮ್ಮ ಹಾಡನ್ನಂತೂ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಮಾಡಿ ರೆಡಿ ಆಗಿದ್ದಾರೆ. ಅದು ಕೂಡ ಕ್ವಾರ್ಟರ್ ಫಿನಾಲ್ ಅಲ್ವಾ. ಸೊ ಹಾಗಿರುವಾಗ ಒಂದು ಸಣ್ಣ ಪುಟಾಣಿ ಬ್ರೇಕ್ ತಗೊಳ್ಳುವ. ಲೆಟ್ಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್ ಮತ್ತು ಶ್ರೀನಿವಾಸ್ ಹಾಸ್ಪಿಟಲ್, ಮುಕ್ಕ, ಮಂಗಳೂರು. ಎಸ್ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಪುತ್ತೂರಿಂದ ವರುಣ್ ಅವರು. ಸೊ ವರುಣ್ ಅವರು ಯಾವ ಹಾಡು ಹಾಡ್ತಾರೆ, ಯಾವ ರೀತಿ ಹಾಡ್ತಾರೆ, ನಮ್ಮ ಜಡ್ಜಸ್ ಇಂಪ್ರೆಸ್ ಆಗ್ತಾರಾ, ಮುಂದಿನ ಸುತ್ತಿಗೆ ಆಯ್ಕೆ ಆಗುವ ಚಾನ್ಸಸ್ ಇರುತ್ತಾ? ಲೆಟ್ಸ್ ವೇಟ್ ಅಂಡ್ ವಾಚ್ ಅಂಡ್ ವೆಲ್ಕಮ್ ವರುಣ್. बहारों फूल बरसाओ
ವರುಣ್ ಸರ್ ಒಂದು ಒನ್ ಆಫ್ ದ ಕ್ಲಾಸಿಯೆಸ್ಟ್ ಬಿಗ್ಗೆಸ್ಟ್ ಹಿಟ್ ಸಾಂಗ್ ಇದು. ಸೊ ಐ ಲೈಕ್ ಯುವರ್ ಸಿಂಗಿಂಗ್, ಬಟ್ ತುಂಬ ಕಡೆ ಪಿಚ್ ಔಟ್ ಆಗಿತ್ತು. ಅಂದರೆ ನಿಮ್ಮದು ಟೋನ್ ಟಿಂಬರ್ ಚೆನ್ನಾಗಿದೆ, ಪಿಚ್ ಔಟ್ ಆಗಿತ್ತು ಆ್ಯಂಡ್ ಸ್ವಲ್ಪ ಸಂಗತಿಗಳು ಬಂದಿಲ್ಲ. ಸೊ ದಯವಿಟ್ಟು ವರ್ಕ್ ಆನ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಸ್ಮಾಲೆಸ್ಟ್ ಮಿಸ್ಟೇಕ್ ಕ್ಯಾನ್ ಮೇಕ್ ಯು ಲೂಸ್ ದ ಗೇಮ್. ಓಕೆ, ಸ್ವಲ್ಪ ಇದಿರಲಿ, ಕಾನ್ಸಂಟ್ರೇಷನ್ ಇರಲಿ. ಗುಡ್ ಲಕ್. ವರುಣ್ ಸರ್. ಆ್ಯಸ್ ಮಣಿ ಸರ್ ಸೆಡ್, ನನಗೇನು ಅನಿಸ್ತಂದರೆ ಎವ್ರಿ ಪಲ್ಲವಿ ಯು ಆರ್ ಗೋಯಿಂಗ್ ಔಟ್ ಆಫ್ ಪಿಚ್. ಅದು ಸ್ವಲ್ಪ ನೋಡ್ಕೊಳ್ಬೇಕು. ಚರಣದಲ್ಲಿ ಬರ್ತಾ ಇದ್ರೆ ತಿರ್ಗಾ ಪಲ್ಲವಿ ಬರಬೇಕಾದ್ರೆ ಫುಲ್ ಪಿಚ್ ಔಟ್ ಆಗ್ತಾಯಿತ್ತು. ಜಸ್ಟ್ ವರ್ಕ್ ಆನ್ ಇಟ್, ಸ್ಕೇಲ್ ಬಗ್ಗೆ. ಓಕೆ, ಎಸ್. ವರುಣ್ ಸರ್. ಯು ಗಾಟ್ ಅ ಲವ್ಲಿ ವಾಯ್ಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹಾಡಿದೆಲ್ಲ ಓಕೆ, ಓಕೆ, ಎಲ್ಲ ಚೆನ್ನಾಗಿ ಬರ್ತಾಯಿತ್ತು, ಪಲ್ಕಗಳೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ಓಕೆ ಸರ್. ಪ್ರಾಬ್ಲಮ್ ಪಲ್ಲವಿ, ನಿಮ್ಗೆ ಟೆಂಡೆನ್ಸ್ ಇದೆ, ಶಾರ್ಪ್ ಆಗೋ ಟೆಂಡೆನ್ಸ್ ಇದೆ, ಕಟ್ ಮಾಡಬೇಕು. ಸ್ಟಾರ್ಟಿಂಗ್ ಬಹಾರ ಫುಲ್ ಚೆನ್ನಾಗಿ ಕರೆಕ್ಟಾಗಿ ಆಡ್ತೀಯ. ಆಯಾ ಹೇ ಇಂದ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶ್ರುತಿ ಹಂಗೆ ಸ್ವಲ್ಪ ಎಕ್ಸಲರೇಟ್ ಆಗುತ್ತೆ. 2 ಸಲನೂ, ಫಸ್ಟ್ ಪಲ್ಲವಿಯಲ್ಲಿ ಆಯಿತು, ನೆಕ್ಸ್ಟ್ ಲಾಸ್ಟ್ ಪಲ್ಲವಿಯಲ್ಲೂ ಆಯಿತು. ಸೊ ಅದನ್ನು ಸ್ವಲ್ಪ ಯು ಹ್ಯಾವ್ ಟು ಟ್ರೈ ಟು ಕಂಟ್ರೋಲ್. ಶ್ರುತಿ ಒಮ್ಮೆ ಹಿಡ್ಕೊಂಡ್ರೆ ಅದು ಉಡದ ಥರ ಇರಬೇಕು, ಅದು ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಏನು ಟ್ರ್ಯಾಕ್ ತೆಗೆದು ಬಿಟ್ಟರು ಅದೇ ಶ್ರುತಿಯಲ್ಲಿರಬೇಕು. ಸೊ ಆ ಕಾನ್ಫಿಡೆನ್ಸ್ ಯಾವತ್ತು ಶೇಕ್ ಬರುತ್ತಾ ಅಲ್ಲಿ ಡೌಟ್ ಸ್ಟಾರ್ಟ್ ಆಗುತ್ತೆ. ನೀವು ಫಸ್ಟಿಗೂ ಆಯ್ತು ಅದೇ ಥರ. ಸೆಕೆಂಡ್ ಸ್ವಲ್ಪ ಶಾರ್ಪ್, ಜಾಸ್ತಿ ಅಲ್ಲ, ಸ್ವಲ್ಪ ಶಾರ್ಪ್ ಹೋಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಓಕೆ ಸರ್. ರೈಟ್ ವರುಣ್, ಆಲ್ ದಿ ಬೆಸ್ಟ್. ಎಸ್ ವೀಕ್ಷಕರೇ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸ್ನೇಹಿತ್ ಅವರು. ಸೊ ಸ್ನೇಹಿತ್ ಅವರು ಒಂದು ಹಾಡು ಹಾಡ್ಲಿಕ್ಕಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿ ಪ್ರಿಪರೇಷನ್ ಅಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಕ್ವಾರ್ಟರ್ ಫಿನಾಲೆಯಲ್ಲಿ ಪ್ರೆಸೆಂಟೇಬಲ್ ಆಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸ್ನೇಹಿತ್. ನಿನಿ ಸರಿ ರಿ ಸ 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 ನಿ ಸರಿ ಸ ಗರಿ ರಿ ಸ ನಿನಿ ಪ ಸ ನಿನಿ ಪ ಪ ಮ ಮ ಗ ಗ ಮ ಪ ಸ ಪ ನಿ ಮ ಪ ಗ ಪ ಮ ಗ ರಿ ಸ. ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ. ಈ ಹಾಡೆಂದರೆ ಹಾಲಮ್ಮ, ನಾದ ವಿನೋದದ ನುರಿಯಮ್ಮ, ದೈವನಿ ನಾದದ ಸುರೆಯಮ್ಮ. ಸ್ವರಗಳ ತೇರಲ್ಲಿ ನಿಸ ನಿಸ ಪಣಿ ಪಣಿ ನಿಸ ನಿಸ ಪಣಿ ಪಣಿ, ಸ್ವರಗಳ ತೇರಲ್ಲಿ ಸರಿಗರಿ ಸನಿ 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 ಪಮ ಗಮ ಪಣಿಯ ವಾಣಿಯ ಭಾವದ ಲಾಸ್ಯ ನೋಡು. ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ. ಸೇರಿ ತಂಗಾಲಿ, ಈ ತಂಗಾಲಿ ರಾಗದ ಅವತಾರ ಪಡೆಯಲು ಕಾದಿರಲು ಅನುವಲಿ ಅನು ಅನುವು ನಾವಲ್ಲವೇ. ರಾಗವೇ ಜಗಕ್ಕೆಲ್ಲ ಮಣಿಲಲ್ಲವೇ, ಆವಾನಿಯ ತಂಪಿರಿಯುವ ಲಾಲಿ ನೋಡು. ಹಾಡೆಂದರೆ ತಂಪಮ್ಮ, ಗುಯಿ 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 ಗುನುಗಮ್ಮ, ಮಿದಿರಾ ದೇವಿಯ ನಶೆಯಮ್ಮ. ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ.
ಎದೆಯಲ್ಲೂ ಗಮಕ, ದುಂಬಿಯ ಕೊರಲಲ್ಲೂ ಏಕನಾದ, ಚೈತ್ರದ ಬಸಿರಲ್ಲೂ ಪಲುಕು, ಮಂದ್ರಾದಿ ಮಧ್ಯಾದಿ ತಾರಸ್ತಾಯಿ, ಮಗುವಿಗೆ ಭಾಗ ಗಿಣಿಗಳ ಬಳಸು, ದೇವತೆ ನಮಿಸು, ಅರ್ಥವ ತಿಳಿಸು, ಮಂದ್ರಾದಿ ಮಧ್ಯಾದಿ ತಾರಸ್ತಾಯಿ, ವಾಣಿಯ ತಂಪೆರೆಯುವಲಾಡಿ ನೋಡು ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ, ಈ ಹಾಡೆಂದರೆ ನವಿಲಮ್ಮ, ನಾದ ವಿನೋದದ ನೊರೆಯಮ್ಮ, ಗಲ್ಗಲ್ಗೆ ಜಯ ಇಂಪಮ್ಮ, ಸ್ವರಗಳ ತೇರಲ್ಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ ಸ್ವರಗಳ ತೇರಲಿ, ಆವಾಣಿಯ ಬ್ರಹ್ಮಾಂಡದ ಸಾರ ನೋಡು ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಲು 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 ನೀರಮ್ಮ, ಓ ಹಾಡೆಂದರೆ ಮಗುವಮ್ಮ, ನಾದ ವಿನೋದದ ನೊರೆಯಮ್ಮ, ದೈವನಿ ನಾದದ ಸುರೆಯಮ್ಮ. ಸ್ನೇಹಿತ್, Hello, sir. ಆರ್ ಯು ಕಂಫರ್ಟಬಲ್ ಇನ್ ದಿಸ್ ಸ್ಕೇಲ್? ಮೈ ವಾಯ್ಸ್ ಇಸ್ ಸ್ಟ್ರೈನ್ಡ್ ಆ್ಯಕ್ಚುಲಿ, ಸ್ವಲ್ಪ ಸ್ಟ್ರೈನ್ ಆಯಿತು. ಅಂದರೆ ಸ್ವಲ್ಪ 1.5 ಮನೆ ಜಾಸ್ತಿ ಮಾಡಿದಿರಲ್ಲ ಒರಿಜಿನಲ್ಗಿಂತ? 3.5 ಸೆಮಿಟೋನ್ ಮಾಡಿದ್ದು ಜಾಸ್ತಿ. 3.5. ನಾನು ಡಿ ಅಲ್ವಾ ಸ್ಕೇಲ್ ಇದು? ಸಿನಾ? ಒರಿಜಿನಲ್ ಗೊತ್ತಿಲ್ಲ. ಎಫ್ ಎಲ್ ಆಗ್ತಾ ಇದ್ರಿ ನೀವೀಗ? ಹಾಂ ಹಾಂ, ಓಕೆ. 3.5 ಸೆಮಿಟೋನ್ ಜಾಸ್ತಿ ಮಾಡಿ. ಅಂದರೆ ಸಿ ಇರಬೇಕಿದು ಸ್ಕೇಲ್, ನೀವು ತುಂಬ ಹೈ ಮಾಡಿದ್ರೆ ಹಾಗೆ. ಓಕೆ, ಅದು ಒಂದು ಲೋ ಮಾಡಿದ್ರೆ ಕೆಳಗೆ ಇದು ಸ್ವಲ್ಪ ಬೋರ್ ಆಗ್ತದೆ. ಅಲ್ಲ, ಯಾಕಂದರೆ ಕೆಲವು ಕಡೆ ಸ್ಟ್ರೈನ್ ಆದಾಗ ಅನಿಸ್ತಾ ಇತ್ತು. ಓಕೆ, ಚೆನ್ನಾಗಿ ಹಾಡಿದ್ರಿ. ಅದು ಯಾಕಂದರೆ ಇನ್ನು ಅರ್ಧ ಮನೆ ಕಡಿಮೆ ಮಾಡಿದರೆ ಇಟ್ ವುಡ್ ಹ್ಯಾವ್ ಬಿನ್ ಮೋರ್ ಮಚ್ ಬೆಟರ್ ಅಂತ ನನಗೆ ಅನಿಸಿತು. ಯಾ, ಇಟ್ ವಾಸ್ ಸೌಂಡಿಂಗ್ ಗುಡ್. ಯಾ, ಥ್ಯಾಂಕ್ ಯು. ಯಾ, ನಿಮ್ಮ ಯಾರು ಕ್ಲಾಸಿಕಲ್ ಗುರುಗಳು ನಿಮ್ಮದು? ನಮ್ಮದು ಗೀತಾ ಉದಯ್ ಭಟ್ ಅಂತ ಹೇಳಿ, ಅವರು ಆಕಾಶವಾಣಿಯಲ್ಲಿ ವರ್ಕ್ ಮಾಡುವವರು. ಓಕೆ, ಯಾವ ರಾಗ ಬೇಸ್ಡ್ ಮೇಲೆ ಇದೆ ಅಂತ ಹೇಳ್ಬೋದಾ ಇದು? ಯಾವುದು? ಯಾವ ರಾಗ ಬೇಸ್ ಮೇಲೆ ಇದೆ ಅಂತ ಹೇಳ್ಬೋದಾ? ಸ್ವಲ್ಪ ಭೀಂಪಲಾಸ್ ಟಚ್ ಇದೆ. ಅದು ಭೀಂಪಲಾಸ್ ರಾಗದ ಮೇಲೆ ಕಂಪೋಸ್ ಮಾಡಿದ್ದಾರೆ. ಕರ್ನಾಟಕ ಅಬೇರಿ. ಎಸ್. ಹಾಂ, ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ನೇಹಿತ್, ಹಲೋ ಸರ್. ಲೆಟ್ ಮಿ ಟೆಲ್ ಯು ಯುವರ್ ಸರ್ಪ್ರೈಸ್ ಪ್ಯಾಕೇಜ್. ಯಾ, ಸೊ ನಿಮ್ಮ ಪ್ರೀವಿಯಸ್ ಫಸ್ಟ್ ಇದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾಗ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ನಂತರ ಲಾಸ್ಟ್ ಪರ್ಫಾರ್ಮೆನ್ಸ್ ಯು ಇಂಪ್ರೂವ್ಡ್. ದಿಸ್ ಪರ್ಫಾರ್ಮೆನ್ಸ್ ಇಸ್ ರಿಯಲಿ ಗುಡ್. ಅದೇ ಸ್ವಲ್ಪ ರಾಜಗೋಪಾಲ್ ಸರ್ ಹೇಳ್ದಂಗೆ ವಾಯ್ಸ್ ಸ್ಟ್ರೈನ್ ಬಗ್ಗೆ ನೋಡಿದರೆ, ಬಟ್ ಅದರ್ ದೆನ್ ದ್ಯಾಟ್ ಯು ರಿಯಲಿ ಡಿಡ್ ವೆಲ್. ಸೊ ವೆರಿ ಗುಡ್. ಸ್ನೇಹಿತ್, ಯಾ, ಯು ಸ್ಯಾಂಗ್ ವೆಲ್. ಥ್ಯಾಂಕ್ ಯು. ಸ್ವಲ್ಪ ಸಣ್ಣದು ಸಣ್ಣದಿದೆ, ಮಿಸ್ಟೇಕ್ಸ್ ಇಲ್ಲದೆ ಹಾಡೋದು ಕಷ್ಟ ಎಲ್ಲರೂ. ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ಪಿಚ್ಚಿಂಗ್ ವಾಸ್ ರಿಯಲಿ ಗುಡ್. ಈವನ್ ಆಲ್ ದೋಸ್ ನೋಟ್ಸ್ ವೆರಿ ಕ್ಲಿಯರ್, ವೆರಿ ನೀಟ್, ಗುಡ್ ಸಿಂಗ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸ್ನೇಹಿತವರು ಹಾಡು ಕೇಳಿದ್ರಿ, ತುಂಬಾನೇ ಚೆನ್ನಾಗಿತ್ತು. ಬಟ್ ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅಂತ ಹೇಳಿ ನಮ್ಮ ಜಡ್ಜಸ್ ಅವರಿಗೆ ಬಿಟ್ಟದ್ದು. ಸೊ ಮುಂದೆ ನಾವೊಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಇದೆ. ಬಟ್ ಎಲ್ಲೂ ಹೋಗಬೇಡಿ, ಹಾಡುಗಾರರು ಬರ್ಲಿಕ್ಕಿದ್ದಾರೆ. ತಮ್ಮ ಹಾಡನ್ನಂತೂ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಮಾಡಿ ರೆಡಿ ಆಗಿದ್ದಾರೆ. ಅದು ಕೂಡ ಕ್ವಾರ್ಟರ್ ಫಿನಾಲ್ ಅಲ್ವಾ. ಸೊ ಹಾಗಿರುವಾಗ ಒಂದು ಸಣ್ಣ ಪುಟಾಣಿ ಬ್ರೇಕ್ ತಗೊಳ್ಳುವ. ಲೆಟ್ಸ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಆಫ್ಟರ್ ದ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಡ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್,
ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್ ಮತ್ತು ಶ್ರೀನಿವಾಸ್ ಹಾಸ್ಪಿಟಲ್ ಮುಕ್ಕ ಮಂಗಳೂರು. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಹರೀಶ್ ಅವರು. ಸೊ ಹರೀಶ್ ಅವರು ಅಶ್ವಥ್ ಅವರ ಒಂದು ಅದ್ಭುತವಾದಂತಹ ಭಾವಗೀತೆ, ನನಗೂ ತುಂಬಾನೇ ಫೇವ್ರೇಟ್, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತಹ ಒಂದು ಹಾಡು ಹಾಡ್ಲಿಕ್ಕಿದ್ದಾರೆ. ಅರ್ಥಗರ್ಭಿತವಾದಂತಹ ಹಾಡು. ಬನ್ನಿ ಯಾವ ರೀತಿ ಹರೀಶ್ ಅವರು ಹಾಡ್ತಾರೆ, ಲೆಟ್ಸ್ ವೆಲ್ಕಮ್. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣತಾ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಚೋಗುಳ ಒಳಗಿವಿಗೆಂದು ಕೇಳುತ್ತಿದೆ, ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದು ಅದು, ಎಂತಿರುವುದು ಅದು, ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ, ಕಾಣತಾ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ, ಮುನ್ನೀರಂತೆ ಅಪಾರವಂತೆ, ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು. ಸೇರಬಹುದೆ ನಾನು ಕಡಲ ನೀಲಿಯೊಡು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಹರೀಶ್ ಸರ್ ನಮಸ್ತೆ. ಉರುಫ್ ಸಿ ಅಶ್ವಥ. ಹಾಂ ಸರ್. ಹರೀಶ್ ಉರುಫ್ ಸಿ ಅಶ್ವಥ ಹೇಗೆ? ಫುಲ್ ಲವ್ ಸ್ಟೈಲೆಲ್ಲ ಕಾಪಿ ಮಾಡಿ ಆಡ್ಬಿಟ್ರಿ. ಹೌದಾ ಸರ್? ಅಂಬಲಿಸಿದೆ ಮನ ಅಂತ ಆಡ್ಬಿಟ್ರಿ. ಹಾಂ ಸರ್. ಈ ಗಾಟ್ ಯುವರ್ ಓನ್ ವಾಯ್ಸ್, ಇಮಿಟೇಟ್ ಮಾಡಕ್ಕೆ ಹೋಗಬೇಡಿ. ಇಮಿಟೇಟ್ ಅಂತೇನಿಲ್ಲ ಸರ್, ನಾನು ಹಾಡಿದೆ. ಆ ಸ್ಟೈಲಲ್ಲ ನೀವು ಹಾಡಿದ್ರೆ ಇಟ್ಸ್ ಸೌಂಡ್ ಓಕೆ. ಹಾಂ ಸರ್. ಕೇಮ್ ಔಟ್ ನೈಸ್. ಸುಮ್ಮನೆ ಹಾಗೆ ಹೇಳಿದೆ. ಬಟ್ ಪ್ರೀವಿಯಸ್ ರೌಂಡ್ ಎಲ್ಲ ನೀವು ನಿಮ್ಮದೇ ಒಂದು ವಾಯ್ಸ್ ಅಲ್ಲಿ ಹಾಡ್ತಾ ಇದ್ರಲ್ಲ. ಹೌದು ಸರ್. ಈ ಸರ್ದಲ್ಲಿ ಸ್ವಲ್ಪ ಸ್ಟೈಲ್ಸ್ ಎಲ್ಲ ಕಾಪಿ ಮಾಡಿದ್ರಿ ಅಷ್ಟೇ. ಹಾಂ ಸರ್. ಓವರ್ ಆಲ್ ಸೌಂಡಿಂಗ್ ವೆರಿ ಗುಡ್, ಚೆನ್ನಾಗಿ ಹಾಡಿದ್ರಿ. ಓಕೆ ಸರ್. ಇವನ್ ಕೊನೆಯದು ಆಡ್ ಲಿಬ್ ಎಲ್ಲನೂ ಚೆನ್ನಾಗಿತ್ತು. ಓಕೆ ಸರ್. ಬ್ರೈಟ್ ಆಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹರೀಶ್ ಸರ್ ನಮಸ್ತೆ. ಚೆನ್ನಾಗಿತ್ತು, ಹಾಡಿದ್ದು ಚೆನ್ನಾಗಿತ್ತು. ಓಕೆ ಸರ್. ಥಿಂಕ್ ಒನ್ ಆಫ್ ಅಶ್ವಥ್ ನೈಸ್ ಕಂಪೋಸಿಷನ್ಸ್ ಇದು. ಓಕೆ ಸರ್. ಪಿಚ್ಚಿಂಗ್ ಶ್ರುತಿ ಅಲ್ಲಲ್ಲೇ ಹೋಗ್ತಾ ಇತ್ತು. ಓಕೆ ಸರ್. ಶ್ರುತಿ ಇನ್ನು ಯಾಕೆಂದರೆ ಪ್ರಿವಿಯಸ್ ರೌಂಡಿಗಿಂತ ಈ ಸಲ ನೀವು ಹಾಡಿದ್ದು ಬೆಟರ್ ಆಗಿತ್ತು. ಓಕೆ ಸರ್. ಬಟ್ ಶ್ರುತಿ ಕಡೆ ಸಿಕ್ಕಾಬಟ್ಟೆ ಗಮನ ಕೊಡಬೇಕು ನೀವು ಪರ್ಟಿಕ್ಯುಲರ್ಲಿ. ಓಕೆ. ಅದು ಜಾರ್ತಾ ಇರುತ್ತೆ ಅಲ್ಲಲ್ಲಿ. ಹಾಂ ಸರ್. ಆಮೇಲೆ ಮತ್ತೆ ಬರ್ತೀರಾ, ಮತ್ತೆ ಒಂದೊಂದು ಪೋರ್ಷನ್ ಹೋಗ್ತಾ ಇತ್ತು, ಅದನ್ನೊಂದು ಕಂಟ್ರೋಲ್ ಮಾಡಿಬಿಡಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಕಡೆ ನನಗೆ ಅಂದರೆ ಹೊಸ ಪ್ರಯತ್ನ ಅದು, ಪ್ರಯೋಗ. ಕಣ್ಣದ ಕಡಲಿಗೆ ಅಂತ ಯು ಸ್ಯಾಂಗ್ ಲೈಕ್ ದಟ್ ಅಲ್ವಾ? ಹಾಂ ಸರ್. ಚೆನ್ನಾಗಿತ್ತು. ಬಟ್ ಅದೇ ನಾನು ಸೀರಿಯಸ್ ನೋಟ್, ಪಿಚ್ ತುಂಬ ಕಡೆ ಹೋಗ್ತಾ ಇದೆ ಹರೀಶ್. ಓಕೆ ಸರ್. ಸೊ ಅದ್ರ ಬಗ್ಗೆ ಗಮನ ಇರಲಿ. ಓಕೆ. ಓಕೆ, ಥ್ಯಾಂಕ್ ಯು ಸರ್. ಗುಡ್ ಲಕ್. ಓಕೆ ಸರ್. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಹಾಡುಗಾರರ ಹಾಡಿ ಆಯ್ತು. ಮುಂದೆ ಎಲಿಮಿನೇಷನ್ ರೌಂಡ್ ನಡೆಯುತ್ತೆ. ಸೊ ಓವರ್ ಟು ನಮ್ಮ ಸೂಪರ್ ಜಡ್ಜಸ್. ಓಕೆ, ಈ ಬ್ಯಾಚಲ್ಲೂ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಎಲ್ಲ ಒಬ್ಬೊಬ್ರದ್ದು ಬೇರೆ ಬೇರೆ ಬರ್ತಾ ಇದೆ. ಇಬ್ಬರು ಸೆಲೆಕ್ಟ್ ಆಗ್ತಾರೆ ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ. ಅಫ್ಕೋರ್ಸ್ ಸ್ನೇಹಿತ್ ವಾಸ್ ದ ಬೆಸ್ಟ್ ಟುಡೇ. ಸ್ನೇಹಿತ ಹೆಂಗೂ ಡೈರೆಕ್ಟಾಗಿ ಒಳಗೆ ಹೋಗಿ ಆಗಿದೆ. ಉಳಿದ 4 ನನ್ನ ಲೆಕ್ಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದೇ ಲೆವೆಲಲ್ಲಿ ಹಾಡಿದ್ದೀರಾ. ತಪ್ಪುಗಳಿತ್ತು, ಚೆನ್ನಾಗಿತ್ತು. ಅದು ಚೆನ್ನಾಗಿಲ್ಲದಿದ್ದರೆ ಈ ರೌಂಡಿಗೆ ಬರೋದಿಲ್ಲ ನೀವು. ಚೆನ್ನಾಗಿದೆ. ಸೊ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಎನಿಹಾವ್ ನೆಕ್ಸ್ಟ್ ರೌಂಡಲ್ಲಿ ಔಟ್ಸೈಡ್ ಇದ್ದವರು ಒಳಗೆ ಬರ್ತಾರೆ. ಸೊ ಈ ರೌಂಡಲ್ಲಿ ನಂದಿನಿ ಇಸ್ ಇನ್. ಉಳಿದವರು ಅಖಿಲ, ಇಸ್ ಗಾಟ್ ಲವ್ಲಿ ವಾಯ್ಸ್ ಇದೆ. ನಮ್ಮ ವರುಣ್ ಚೆನ್ನಾಗಿ ಆಡೋದೇ ಇವತ್ತು. ಹರೀಶು ಫೋಕ್ ಸಾಂಗ್ ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಬಟ್ ಕಾಂಪಿಟೇಷನ್, ಸೊ ನಾವು ಕಮ್ಮಿ ಮಾಡ್ತಾ ಹೋಗಬೇಕಾಗತ್ತೆ. ಸ್ವಲ್ಪ ಟೈಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ರೌಂಡಿಗೆ ನೋಡೋಣ. ಅಟ್ ಪ್ರೆಸೆಂಟ್ ಇಬ್ಬರು ಇನ್ನಿರ್ತೀರ, ಉಳಿದವರನ್ನು ನಾವು ಇನ್ನೂ ಡಿಸೈಡ್ ಮಾಡ್ತೀವಿ. ಓಕೆ. ವೀಕ್ಷಕರೇ, ಎಲಿಮಿನೇಷನ್ ಅಂತೂ ಆಯಿತು. ಬಟ್ ಬೇಸರ ಮಾಡಕ್ಕೆ ಹೋಗಬೇಡಿ, ಯಾರು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ. ಟ್ರೈ ಫಾರ್ ಸಮ್ ಟೈಮ್, ನೆಕ್ಸ್ಟ್ ಬೆಟರ್ ಲಕ್ ಅಂತ ಹೇಳ್ತಾ, ನೆಕ್ಸ್ಟ್ ಸುತ್ತಿಗೆ ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೊ ಮುಂದಿನ ಸುತ್ತಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್
Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, Citadel Developers.